ಹೌದೇ? ಗುರುಗಳಾದಂತ ನಿನಗೆ ಇಷ್ಟ ಇರಬೇಕಾದ್ರೆ ಇನ್ನು ಸಾಧು ಸಜ್ಜನರನ್ನು ಬರೆಯುವಂತ ನನಗೆ ಇಷ್ಟ ಇರಬೇಡ. ನಿನ್ನ ಕಾಲವನ್ನು ನಿರ್ವಹಿಸುವ ಕಾಲದೇವಿಯಾಗಿ ಬಂದಿದ್ದೇನೆ. ಅಧರ್ಮದ ಹಾದಿಯಲ್ಲಿ ನಡೆಯುತ್ತಾರೋ ಅವರಿಗೆ ಕೊನೆಗಾಲ ಉಂಟಾಗುತ್ತದೆ. ಯಾರು ಧರ್ಮದ ಹಾದಿಯಲ್ಲಿ ನಡೆಯುತ್ತಾರೋ ಅವರನ್ನು ದೇವರು ಕಾಯುತ್ತಾರೆ ಎನ್ನುವ ಈ ಪುಣ್ಯ ಕಥಾನಕವನ್ನು ಹಾಡಿದಂತಹ ನಮಗೂ ವೀಕ್ಷಿಸಿದಂತಹ ನಿಮಗೂ ಅವಕಾಶ ನೀಡಿದಂತಹ ಸ್ಥಳೀಯರಿಗೂ ಆ ದೇವರು ಆಯುರಾರೋಗ್ಯವನ್ನು ತುಂಬಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮೊದಲವನ್ನು ಹಾಡಲು ಭಾಗವತರಲ್ಲಿ ಅಪ್ಪಣೆಯನ್ನು ಕೇಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ಜಯ 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 ಜಯ